ಅಮೆರಿಕದ ಬಾಸ್ಕೆಟ್ಬಾಲ್ ದಂತಕಥೆ ಆಟಗಾರ ಕೋಬೆ ಬ್ರಯಾಂಟ್ ಹಾಗೂ ಅವರ 13 ವರ್ಷದ ಪುತ್ರಿ ಗಿಯಾನಾ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿರುವ ದುರಂತದ ಘಟನೆ ಇಂದು ನಡೆದಿದೆ. ತಮ್ಮ 13 ವರ್ಷದ ಪುತ್ರಿ ಜಿಯಾನಾ ಮತ್ತು 7 ಸಹ ಪ್ರಯಾಣಿಕರೊಂದಿಗೆ ಬ್ರಯಾಂಟ್ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಲಾಸ್ ಏಂಜಲೀಸ್ನ ಪಶ್ಚಿಮಕ್ಕಿರುವ ಗುಡ್ಡಗಾಡು ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನಗೊಂಡಿದೆ. ಸಿಬ್ಬಂದಿ ಸೇರಿ ಹೆಲಿಕಾಪ್ಟರ್ನಲ್ಲಿದ್ದ ಎಲ್ಲರೂ ಮೃತಪಟ್ಟಿದ್ದಾರೆ. ಐದು ಬಾರಿ NBA ಚಾಂಪಿಯನ್ ಆಗಿದ್ದ ಬ್ರಯಾಂಟ್ 2 ಬಾರಿ ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ರು. ಲಾಸ್ ಏಂಜಲೀಸ್ ಲೇಕರ್ಸ್ ತಂಡದಲ್ಲಿ ಸತತ 2 ದಶಕ ಆಡಿದ್ದಾರೆ. ಇತಿಹಾಸ ಕಂಡ ಅತ್ಯುತ್ತಮ ಬಾಸ್ಕೆಟ್ಬಾಲ್ ಆಟಗಾರ ಎಂಬ ಶ್ರೇಯಕ್ಕೂ ಪಾತ್ರರಾಗಿದ್ರು. ಮಾಜಿ ಬಾಸ್ಕೆಟ್ಬಾಲ್ ಆಟಗಾರ ಜೋ ಜೆಲಿಬೆನ್ ಬ್ರಯಾಂಟ್ ಮಗ ಕೋಬಿ ಬ್ರಯಾಂಟ್ ಫಿಲಿಡೆಲ್ಫಿಯಾದಲ್ಲಿ 1978ರಲ್ಲಿ ಜನಿಸಿದ್ರು. ತಮ್ಮ 17ನೇ ವಯಸ್ಸಿಗೆ NBA ಆಟಕ್ಕೆ ನೇರವಾಗಿ ಅರ್ಹತೆಯನ್ನ ಪಡೆದುಕೊಂಡ್ರು. ತಮ್ಮ 18ನೇ ವಯಸ್ಸಿನಲ್ಲಿ ಬ್ರಯಾಂಟ್ NBAದ ಅತ್ಯಂತ ಕಿರಿಯ ಆಟಗಾರ ಎನಿಸಿಕೊಂಡಿದ್ರು. NBA ಸ್ಲಾಮ್ ಡಂಕ್ ಸ್ಪರ್ಧೆ ಜಯಿಸಿದ ಮೊದಲ ಆಟಗಾರನೆಂಬ ಕೀರ್ತಿಯೂ ಅವರದಾಯಿತು. 2003ರಲ್ಲಿ ಅತ್ಯಾಚಾರದ ಆರೋಪ ಕೇಳಿಬಂದ ನಂತರ ಬ್ರಯಾಂಟ್ ವೃತ್ತಿ ಜೀವನ ಕೊನೆಗೊಂಡಿತು ಎಂದೇ ಎಲ್ಲರೂ ಭಾವಿಸಿದ್ರು. 2004ರಲ್ಲಿ ಖಾಸಗಿಯಾಗಿ ಪರಿಹಾರ ಪಾವತಿಸಿ ಈ ಪ್ರಕರಣವನ್ನು ಬ್ರಯಾಂಟ್ ಇತ್ಯರ್ಥಪಡಿಸಿಕೊಂಡ್ರು. ನಿವೃತ್ತಿಯ ನಂತರ ಮನರಂಜನಾ ಕ್ಷೇತ್ರದಲ್ಲಿ ಸಕ್ರಿಯರಾದರು. 2018ರಲ್ಲಿ ಬ್ರಯಾಂಟ್ ರೂಪಿಸಿದ ಅನಿಮೇಷನ್ ಕಿರುಚಿತ್ರ ಡಿಯರ್ ಬಾಸ್ಕೆಟ್ಬಾಲ್ ಆಸ್ಕರ್ ಗೌರವಕ್ಕೆ ಪಾತ್ರವಾಯಿತು. ತಮಗೆ ಜನಪ್ರಿಯತೆ ಮತ್ತು ಅದೃಷ್ಟ ತಂದುಕೊಟ್ಟ ಕ್ರೀಡೆಗೆ ಬ್ರಯಾಂಟ್ ಬರೆದಿರುವ ಪ್ರೇಮ ಪತ್ರವೇ ಈ ಕಿರುಚಿತ್ರವಾಗಿ ರೂಪುಗೊಂಡಿದೆ. ಬ್ಯೂರೋ ರಿಪೋರ್ಟ್, V4 News 24/7 ಮಂಗಳೂರು.